ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಜಗತ್ತಿನ ಜನಸಂಖ್ಯೆಯು 850 ಕೋಟಿಯ ಹತ್ತಿರ ಬಂದಿದೆ. 900 ಕೋಟಿ ಹತ್ರ ನಾಗಾಲೋಟದಿಂದ ಓಡ್ತಾ ಇದೆ. ಭಾರತದ ಜನಸಂಖ್ಯೆಯು 150 ಕೋಟಿ ಹತ್ತ ಹೆಜ್ಜೆ ಇಟ್ಟಿದೆ. ಜಗತ್ತಿನ ಜನಸಂಖ್ಯೆಯಲ್ಲಿ 14% ಜನರು ಭಾರತ ಒಂದೇ ದೇಶದಲ್ಲಿದ್ದಾರೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಜನರಿರುವ ದೇಶ ಭಾರತ. ಆದರೆ ಜಗತ್ತಿನ ಸಂಪತ್ತಿನಲ್ಲಿ ಭಾರತದ ಪಾಲು 4%ಕ್ಕಿಂತಲೂ ಕಡಿಮೆ. ಜನಸಂಖ್ಯೆಯಲ್ಲಿ 16%, ಜಾಗತಿಕ ಸಂಪತ್ತಿನಲ್ಲಿ 4%ಕ್ಕಿಂತಲೂ ಕಡಿಮೆ ಇರುವಂಥ ಭಾರತ. ಈ ನಿಟ್ಟಿನಲ್ಲಿ ಆಹಾರದ ಸಮಸ್ಯೆ, ಆಹಾರ ಇದ್ದರೂ ಕೂಡ ಆಹಾರದಲ್ಲಿ ಸತ್ವಾಹಾರದ ಸಮಸ್ಯೆ ಇಡೀ ಜಗತ್ತನ್ನು ಬಾಧಿಸುತ್ತಿದ್ದು, ಒಂದು ಕಡೆ ಕೆಲವರು ಅತಿಯಾದ ಆಹಾರವನ್ನು ಸೇರಿಸಿ ಬೊಜ್ಜು ಬೆಳೆಸಿಕೊಂಡು ಅದನ್ನು ಕರಗಿಸುವುದು ಹೇಗೆ ಅನ್ನುವಂಥ ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿರ್ತಾರೆ. ಇನ್ನೊಂದು ಕಡೆ ಎಲುಕಟ್ಟಾಗಿರ್ತಾರೆ, ಸರಿಯಾದ ಸತ್ವಾಹಾರ ಇಲ್ಲದ ಕಾರಣಕ್ಕೆ. ಈ ಸಮಸ್ಯೆ ಜಗತ್ತಿನ ಬಹುತೇಕ ಕಡೆ ಇದೆ. ಪ್ರಮಾಣ ಹೆಚ್ಚು ಕಡಿಮೆ ಇರ್ತದೆ. ಪ್ರಮಾಣ ಹೆಚ್ಚು ಕಡಿಮೆ ಇದ್ದರೂ ಕೂಡ ಇದು ಜಗತ್ತಿನ ಒಂದು ಸಮಸ್ಯೆ. ಈ ಕೆಲವರಿಗೆ ಆಹಾರ ಸಿಕ್ಕರೂ ಕೂಡ ಅದರಲ್ಲಿ ಸತ್ವ ಇರುವುದಿಲ್ಲ. ಲೆಸರ್ ನೋನ್ ಫುಡ್ಸ್, ಜಗತ್ತಿನಲ್ಲಿ ಕಡಿಮೆ ತಿಳಿದಿರುವಂಥ ಸಾಕಷ್ಟು ಆಹಾರಗಳಿವೆ. ಉದಾಹರಣೆ, ಇತ್ತೀಚೆಗೆ ನಾವೆಲ್ಲ ಡ್ರ್ಯಾಗನ್ ಫ್ರೂಟ್ ತಿಂತಾಯಿದ್ವಿ. ಇದು ಗೊತ್ತೇ ಇರಲಿಲ್ಲ. ಒಂದು 10 ವರ್ಷದಿಂದ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಜಗತ್ತಿನ ಭಾಳಷ್ಟು ಕಡೆ ಇದನ್ನು ಹಿಂದಿನಿಂದ ತಿಂತಾಯಿದ್ರು. ಮುಖ್ಯವಾಗಿ ಮಧ್ಯ ಅಮೇರಿಕದ ಕಾಡುಗುಡ್ಡಗಳಲ್ಲಿ, ಕುರುಚಲು ಕಾಡುಗಳಲ್ಲಿ ಮತ್ತು ಮರುಭೂಮಿಗಳಲ್ಲಿ ಕಳ್ಳಿಗಳು ನಾನಾ ಬಗೆಯ ಹಣ್ಣುಗಳನ್ನು ಬಿಡ್ತವೆ. ಆ ಹಣ್ಣುಗಳನ್ನು ತಿನ್ನಲಿಕ್ಕೆ ನಾನಾ ಬಗೆಯ ಬಾವಲಿಗಳು ಬರ್ತವೆ. ಅದೇ ರೀತಿ ಜನರು ಕೂಡ ಬರ್ತಾರೆ. ಅಂಥ ಒಂದು ಕಳ್ಳಿಯ ಹಣ್ಣು ಡ್ರ್ಯಾಗನ್ ಫ್ರೂಟ್ ಇವಾಗ ಜನರ ಬದುಕಿನ ಒಂದು ಭಾಗ ಆಗೋಗ್ಬಿಟ್ಟಿದೆ. ಒಳ್ಳೆಯ ರೇಟ್ ಕೊಟ್ಬಿಟ್ಟು ತಗೊಳ್ತಾರೆ. ಅದೇ ರೀತಿ ಅದು ಎಷ್ಟೋ ವಿಷಯಗಳು. ಮೆಣಸಿನ್ಕಾಯಿ ಇರಲಿಲ್ಲ. ಒಂದು 400 ವರ್ಷದಿಂದ ನಮ್ಮ ಮುತ್ತಾತಂದಿರು ಮೆಣಸಿನ್ಕಾಯಿ ಇಲ್ಲದೆ ಊಟ ಮಾಡಿದ್ದಾರೆ. ಒಂದು 150 ವರ್ಷ ಹಿಂದೆ ಆಲೂಗಡ್ಡೆ ಆಗಲಿ ಟೊಮೆಟೊ ಇಲ್ಲದೆ ನಮ್ಮ ದೇಶದವರು ಊಟ ಮಾಡಿದ್ದಾರೆ. ಈಗ ಅವೆಲ್ಲ ಸಿಗ್ತಾ ಇದ್ದಾವೆ. ಅದೇ ರೀತಿ ದೇಶ ವಿದೇಶದ ಹಣ್ಣುಗಳು ಮತ್ತು ವಸ್ತುಗಳು ಜಾಗತೀಕರಣದಿಂದ ಎಲ್ಲ ಕಡೆ ಸಿಗ್ತವೆ. ಆದರೆ ಜಗತ್ತು ಈಗ ಆರ್ಥಿಕ ಹಿಂಜರಿತವನ್ನು ಎದುರಿಸ್ತಾ ಇದೆ. ಆರ್ಥಿಕ ಹಿಂಜರಿತ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಕಾಡ್ತಾ ಇದೆ. ಹಾಗೂ ಅಮೆರಿಕದಲ್ಲಿ ಈಗ ಷೇರು ಬಂಡವಾಳವನ್ನು ಮಾರುವವರ ಸಂಖ್ಯೆ ಅಧಿಕವಾಗಿದೆ. ಷೇರು ಬಂಡವಾಳವನ್ನು ಮಾರ್ತಾ ಇರುವವರ ಕಾರಣದಿಂದ ಅಮೆರಿಕವು ಆರ್ಥಿಕ ಹಿಂಜರಿತದಿಂದ ಮೇಲೆ ಬರುವುದು ಹೇಗೆ ಎನ್ನುವಂಥ ಒಂದು ಪೀಕಲಾಟದಲ್ಲಿ ಸಿಕ್ಕಿಕೊಂಡಿದೆ. ಈ ರೀತಿಯಾಗಿ ಬಾಂಡ್ ಮಾರಾಟ ಮಾಡುವ ಅಮೆರಿಕನ್ನರಿಂದ ಇಡೀ ಜಗತ್ತಿನ ಆರ್ಥಿಕತೆ ತತ್ತರಿಸುತ್ತಿದೆ ಅಂತ ಹೇಳಿ ಬಂದಿದೆ. ಭಾರತದ ರೂಪಾಯಿ ನಿನ್ನೆ ಅಮೆರಿಕದಲ್ಲಿ ಆದ ಷೇರು ಬಂಡವಾಳ ಮಾರಾಟದಿಂದ ಭಾರತದ ರೂಪಾಯಿ ಬೆಲೆ ನಿನ್ನೆ ಕೂಡ ಕಡಿಮೆ ಆಗಿದೆ. ಈಗ $1 87.31 ಪೈಸೆ. $1 ಭಾರತದ ರೂಪಾಯಿ 87.31 ಪೈಸೆ. ಭಾರತದ ರೂಪಾಯಿ ನಮ್ಮ ಮೌಲ್ಯವಾದರೂ ಕೂಡ ಅಮೆರಿಕದ ಡಾಲರನ್ನು ಅವಲಂಬಿಸಿಕೊಂಡಿದೆ. ಹಾಗೂ ಅಮೆರಿಕದ ಡಾಲರಿನ ಮೇಲೆ ಇವೆಲ್ಲ ಕಡಿಮೆ ಆಗ್ತವೆ. ಅಮೆರಿಕದಲ್ಲಿ ಇವೆಲ್ಲ ಅದರ ಜೊತೆಗೆ ಆಹಾರದ ಒಂದು ಸಮಸ್ಯೆ ಏನಿದೆ. ದುಡ್ಡು ಕಡಿಮೆ ಆದವರು ಆಹಾರವನ್ನು ತೆಗೆದುಕೊಳ್ಳುವುದು ಹೇಗೆ? ಅದಕ್ಕೆ ಲೆಸರ್ ನೋನ್ ಆಹಾರ ಅನ್ನುವಂಥದ್ದು ಭಾಳ ಜನರಿಗೆ ಗೊತ್ತಿಲ್ಲ. ಇವಾಗ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶಗಳಲ್ಲಿ ಜನರು ಈ ಒಂದು ರೀತಿಯ ಕೆಂಪು ಇರುವೆ ಅನ್ನು ಚಟ್ನಿ ಮಾಡಿ ತಿಂತಾರೆ. ಅದು ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಚಬುರು ಅಂತ ಹೇಳ್ತೀವಿ, ಅದರ ಚಟ್ನಿ ಮಾಡಿ ತಿಂತಾರೆ. ತಮಿಳುನಾಡಿನಲ್ಲಿ ಮಳೆಗೆ ಏಳುವಂಥ ಕೀಟವನ್ನು ಆಹಾರವಾಗಿ ಸೇವಿಸ್ತಾರೆ. ಗೊಬ್ಬರದಲ್ಲಿ ಸಿಗುವಂಥ ಬೆರ್ಪುಳಿಯನ್ನು ಆಹಾರವಾಗಿ ತಿನ್ನುವಂಥ ಜನರು ಜಗತ್ತಿನಲ್ಲಿದ್ದಾರೆ. ಹೀಗೆ ಹಾವು ಗೀವು ನಾಯಿ ಗೀಯಿ ಏನೇನೋ ತಿನ್ನುವವರಿದ್ದಾರೆ. ದನವನ್ನು ಆಹಾರಕ್ಕೋಸ್ಕರವೇ ಸಾಕ್ತಾರೆ ಯುರೋಪಿನಲ್ಲಿ.
ನಮ್ಮಲ್ಲಿ ಆಹಾರಕ್ಕೋಸ್ಕರ ಪ್ರತ್ಯೇಕವಾಗಿ ದನ ಸಾಕಿಸುವಂಥ ಪದ್ಧತಿ ಇಲ್ಲ. ಯುರೋಪ್ ಮತ್ತು ಅಮೆರಿಕಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ದನಗಳನ್ನು ಆಹಾರಕ್ಕೆ ಸಾಕುವ ದನವೇ ಬೇರೆ, ಹಾಲು ಕರೆಯಲು ಸಾಕುವ ದನವೇ ಬೇರೆ. ಅದೇ ರೀತಿ ಆಹಾರಕ್ಕಾಗಿ ಕೆಲವನ್ನು ಸಾಕುವಂಥ ಪದ್ಧತಿ ಏನಿದೆ ಅವುಗಳಲ್ಲಿ ಇವಾಗ ಅತಿ ಮುಖ್ಯವಾಗಿ ಬಂದಿರುವಂಥ ವಿಷಯವಂತೆ ಪೆಸಿಫಿಕ್ ಬೀಟಲ್ ಕಾಕ್ರೋಚ್. ಪೆಸಿಫಿಕ್ ಬೀಟಲ್ ಕಾಕ್ರೋಚ್ ಎನ್ನುವಂಥ ಜಿರಳೆಯ ಹಾಲು ದನದ ಹಾಲಿಗಿಂತ ಹೆಚ್ಚು ಪೌಷ್ಟಿಕ ಆಹಾರವಾಗಿದೆ ಎನ್ನುವಂಥದ್ದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಜಿರಳೆಗಳ ಹಾಲು ನಾವು ಕರೆದಿಲ್ಲ, ಆದರೆ ಜಿರಳೆಯನ್ನು ಮೆಟ್ಟಿದರೆ ಅದು ಕೆಂಪು ರಕ್ತವಿರಲ್ಲದೆ ಬಿಳಿ ರಕ್ತ ಇರ್ತದೆ. ಅದೇ ಪೋಷ ಹಾಲು ಇರ್ಬೋದು, ನಮಗಿನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಜಿರಳೆ ಓಡಿಸಿ ಸಾಯಿಸಿ ಗೊತ್ತು ಹೊರತು ಅದರ ಹಾಲು ಕರೆದು ಗೊತ್ತಿಲ್ಲ. ಆದರೆ ವಿಜ್ಞಾನಿಗಳು ಈಗ ಏನು ಮಾಡಿದ್ದಾರೆ, ಜಿರಳೆಗಳ ಹಾಲು ದನದ ಹಾಲಿಗಿಂತ ಹೆಚ್ಚು ಪೌಷ್ಟಿಕಾಂಶಗಳಿಂದ ಕೂಡಿದೆ. ಅದರಲ್ಲೂ ಪೆಸಿಫಿಕ್ ಬೀಟಲ್ ತಳಿಯ ಜಿರಳೆಗಳ ಹಾಲು ಜಗತ್ತಿನಲ್ಲಿ ಯಾವುದೇ ಹಾಲು ಕೂಡ ಅದಕ್ಕೆ ಸಮನಲ್ಲ ಅನ್ನುವಂಥ. ಇದು ಯಾಕೆ ಬಂತು ಅಂತ ಹೇಳಿದರೆ, ಆಹಾರದ ಕೊರತೆಯನ್ನು ನೀಗಿಸಲು ಇಂಥ ಬದಲಿ ಆಹಾರಗಳ ಹುಡುಕಾಟ ಬಹು ಹಿಂದಿನ ಕಾಲದಿಂದ ನಡೆಯುತ್ತಾ ಬಂದಿದೆ, ಈಗಲೂ ನಡೆಯುತ್ತಿದೆ. ಮುಂದೆ ಅಲ್ಲಲ್ಲಿ ಜಿರಳೆ ಹಾಲಿನ ಕೇಂದ್ರಗಳು, ನಂದಿನಿ ಬ್ರ್ಯಾಂಡ್ ಜಿರಳೆ ಹಾಲು, ಅಮೂಲ್ ಬ್ರ್ಯಾಂಡ್ ಜಿರಳೆ ಹಾಲುಗಳ ಮಾರಾಟ ಕೂಡ ಆರಂಭ ಆಗ್ಬೋದು. ಅವೆಲ್ಲ ಆರಂಭವಾದಾಗ ನಾವು ಕೂಡ ಅವರೇ ಮಾರ್ತಾರಂದಮೇಲೆ ನಾವು ತಗೊಂಡು ಕುಡಿಲಿಕ್ಕೆ ನಮಗೇನು ಅಂಥ ದಿನಗಳು ಕೂಡ ಬರ್ಬೋದು ಅಂತ ಹೇಳ್ಬೋದು. ಇನ್ನು ಭಾರತದ ಮೂಢನಂಬಿಕೆಯ ಹೊಸ ಹೊಸ ಮಜಲುಗಳು ಪ್ರತಿದಿನ ಏನಾದರೂ ಒಂದು ವರದಿ ಆಗ್ತಾ ಇರ್ತದೆ. ಗುಜರಾತಿನ ಛೋಟಾ ಉದಯಪುರದಲ್ಲಿ 5 ವರ್ಷದ ಬಾಲಕಿಯೊಬ್ಬಳನ್ನು ನರಬಲಿ ಕೊಟ್ಟಿದ್ದಾರೆ. ಇನ್ನೂ ಸಣ್ಣ ಮಕ್ಕಳನ್ನು ನರಬಲಿ ಕೊಡುವಂಥ ಮೂಢನಂಬಿಕೆಯಲ್ಲಿ ನಮ್ಮ ದೇಶದ ಜನರು ಇದ್ದಾರಂತ ಹೇಳಿದರೆ ವೈಜ್ಞಾನಿಕ ಮನೋಭಾವದ ಬಗೆಗೆ ಮಾತಾಡಲಿಕ್ಕೆ ನಾಚಿಕೆಯಾಗುವಂಥ ವಿಷಯ ಆಗಿದೆ. ಇನ್ನು ಕೋಟಿಗಟ್ಟಲೆ ಬ್ಯಾಂಕುಗಳನ್ನು ವಂಚಿಸಿ ವಿದೇಶಗಳಿಗೆ ಪರಾರಿಯಾದ 16,000 ಕೋಟಿ ವಂಚಿತ ಪರಾರಿಯಾದ 1 ಡಜನ್ ಮಂದಿಯಲ್ಲಿ ವಿಜಯ್ ಮಲ್ಯ ಒಬ್ಬರು ಮಾತ್ರ ಕರ್ನಾಟಕ, ಅದರಲ್ಲೂ ಬಂಟ್ವಾಳ ಮೂಲವನ್ನು ಹೊಂದಿರುವವರು. ಉಳಿದ ಎಲ್ಲರೂ ಕೂಡ ಗುಜರಾತಿನವರು, ಅದರಲ್ಲಿ ಲಲಿತ್ ಮೋದಿ ಕೂಡ ಸೇರಿದ್ದಾರೆ. ಈ ಲಲಿತ್ ಮೋದಿ ಇವಾಗ ವನಾವಟು, ಶಾಂತಸಾಗರದ ಪಶ್ಚಿಮ ಭಾಗದಲ್ಲಿ ಬೂಡಣ ಭಾಗದಲ್ಲಿರುವಂಥ ವನಾವಟುನಲ್ಲಿ ವಾಸ ಮಾಡಲು ಒಂದು ಉಪಾಯವನ್ನು ಮಾಡಿದ್ದಾರೆ. ಯಾವ ಉಪಾಯ ಅದು? ಉಪಾಯ ಏನಂದರೆ, ವನಾವಟು ಸಣ್ಣ ಒಂದು ದ್ವೀಪ ದೇಶ, ಅದಕ್ಕೆ ಆದಾಯಗಳು ಅಂತೇಳಿದರೆ ಮೀನುಗಾರಿಕೆ, ಅದನ್ನು ಬಿಟ್ಟರೆ ಪ್ರವಾಸೋದ್ಯಮ, ಇಂಥದ್ದು ಆದಾಯ, ಬೇರೆ ಆದಾಯಗಳಿಲ್ಲ. ಹಾಗಾಗಿ ಅದು ಬಂಡವಾಳ ಹೂಡಿಕೆ ಆದಾಯ ಅಂತ ಒಂದು ಶುರು ಮಾಡಿ. ಬಂಡವಾಳ ಹೂಡಿಕೆ ಆದಾಯ ಅಂತೇಳಿದರೆ ಅಲ್ಲಿ ಬಂದು ಬಂಡವಾಳವನ್ನು ಹೂಡುವವರಿಗೆ ಅದು ಪೌರತ್ವವನ್ನು ನೀಡ್ತದೆ. ಅದನ್ನು ಬಳಸಿಕೊಂಡು ಪೌರತ್ವ ಪಡೆಯಲು ಮೋದಿಯವರು $1.30 ಲಕ್ಷ ಅಲ್ಲಿ ಸಲ್ಲಿಕೆ ಮಾಡಿ ಉದ್ಯಮ ಸ್ಥಾಪನೆ ಮಾಡೋದರೆ ಪೌರತ್ವ, ಅದರ ಮೇಲೆ ಪೌರತ್ವವನ್ನು ಪಡೆಯಲು ಲಲಿತ್ ಮೋದಿ ಪ್ರಯತ್ನಿಸಿದ್ದಾರೆ. ಆದರೆ ಸದ್ಯಕ್ಕೆ ವನಾವಟು ಸರ್ಕಾರವು ಲಲಿತ್ ಮೋದಿಗೆ ವೀಸಾ ನಿರಾಕರಿಸಿದೆ. ಹಾಗಾಗಿ ಲಲಿತ್ ಮೋದಿಯ ಈ ಪ್ರಯತ್ನ ವಿಫಲವಾಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಗಾಳ ಹಾಕ್ತಾ ಇರ್ತಾರೆ ಅವರು. ಇಷ್ಟು ವರ್ಷ ವಿದೇಶಗಳಲ್ಲಿ ಗಾಳ ಹಾಕ್ಕೊಂಡು ತಿರುಗಿದವರಿಗೆ ಇವಾಗ ಯಾವ ಲೆಕ್ಕ ಇರ್ತದೆ? ಇನ್ನು ಶ್ರೀಶೈಲದಲ್ಲಿ ಅದಾಗಲೇ 1 ತಿಂಗಳಾಗ್ತಾ ಬಂತು. ಶ್ರೀಶೈಲಂ ಎಡದಂಡೆ ಕಾಲುವೆಯ ಕಾಮಗಾರಿಯಲ್ಲಿ ಮಣ್ಣು ಕುಸಿದು 8 ಜನ ಕಾರ್ಮಿಕರು ಒಳಗೆ ಸಿಕ್ಕಿ ಅವರನ್ನು ಇನ್ನೂ ತೆಗಿಲಿಕ್ಕಾಗಲಿಲ್ಲ. 1 ಶವ, ಅವರಿನ್ನೂ ಸತ್ತಿದ್ದಾರೆ ಆಲ್ರೆಡಿ, 1 ಶವ ಮಾತ್ರ ತೆಗೆಯಲಾಗಿದೆ. ಅದು ಪಂಜಾಬಿನ ಕಾರ್ಮಿಕ. ಆ ಶವವನ್ನು ಈಗ ಪಂಜಾಬಿಗೆ ಕಳಿಸಲಾಗ್ತಾ ಇದೆ. ಇನ್ನುಳಿದಂತೆ 7 ಜನರ ಶವವನ್ನು ಇನ್ನು ತೆಗೆಯಲಾಗದ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಲೋಕಸಭೆಯಲ್ಲಿ ನಿನ್ನೆ ಬಹು ಗಲಾಟೆ ಆಗಿದೆ. ಕರ್ನಾಟಕದಲ್ಲಿ ರನ್ಯಾ ಗಲಾಟೆ ಆಗಿದೆ. ರನ್ಯಾ ಅನ್ನುವವಳಿಗೆ BJP ಸರ್ಕಾರ ಇದ್ದಾಗ ಮುರುಗೇಶ್ ನಿರಾಣಿಯವರು 12 ಎಕರೆ ಜಾಗ ಕೊಟ್ಟಿದ್ರಂತೆ. ಒಂದು ಕಬ್ಬಿಣದ ಸಣ್ಣ ಘಟಕವನ್ನು ತೆರೆಯಲಿಕ್ಕೆ 12 ಎಕರೆ ಜಾಗ ಯಾಕೆ ಬೇಕು? ಈ ಮುರುಗೇಶ್ ನಿರಾಣಿ ತುಮಕೂರು ಜಿಲ್ಲೆಯ 5-6 ಕೈಗಾರಿಕಾ ಪ್ರದೇಶಗಳಲ್ಲಿ ಕೊಟ್ಟಂಥ ಜಾಗ ಒಂದು ಕೂಡ ಕೈಗಾರಿಕೆ ಆಗೇ ಇಲ್ಲ. ನನಗೇ ಗೊತ್ತಿದೆ. ಮುಖ್ಯವಾಗಿ ದಾಬಸ್ಪೇಟೆಯಲ್ಲಿರುವ ಎಲ್ಲ ಕೂಡ ತಗೊಂಡವರು ಮಾರ್ಕೊಂಡು ಹೋಗಿದ್ದಾರೆ. ಇದು ಗೊತ್ತಿದ್ದು ಕೂಡ ಮುರುಗೇಶ್ ನಿರಾಣಿ ಮತ್ತು ರನ್ಯಾಗೆ ಕೂಡ 12 ಎಕರೆ ಹೇಗೆ ಕೊಟ್ಟರು ಅನ್ನುವಂಥದ್ದು ಒಂದು ಸಿರಾ ತಾಲೂಕಿನಲ್ಲಿ ಕೊಟ್ಟಿದ್ದಾರಂತೆ.
ಅದೆಲ್ಲದರ ನಡುವೆ ಈ ರಣ್ಯ ಜೊತೆ ಇದ್ದಂಥ ತರುಣ್ ರಾಜು, ಈ ತರುಣ್ ರಾಜು ಎನ್ನುವರು ಒಬ್ಬ ಬಂಗಾರದ ಮಳಿಗೆಯ ಮಾಲೀಕನ ಮಗ. ಈ ತರುಣ್ ರಾಜು ಮತ್ತು ರಣ್ಯ ಅವರು ಈಗಾಗಲೇ ಸಾಕಷ್ಟು ಪ್ರಣಯ ಪ್ರವಾಸಗಳನ್ನು ವಿದೇಶಗಳಿಗೆ ಮಾಡಿರೋದು ಗೊತ್ತಾಗಿದೆ. ಹಾಗೂ ಈ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ತರುಣ್ ರಾಜು ಪಾತ್ರ ಇದೆ ಅಂತೇಳಿ ತರುಣ್ ರಾಜುವನ್ನು ಬಂಧಿಸಲಾಗಿದೆ. ಹಾಗಾಗಿ ರಣ್ಯ ಅವರ ಬಂಗಾರದ ಕಳ್ಳ ಸಾಗಾಣಿಕೆ ಹೊಸ ಹೊಸ ಮಜಲನ್ನು ಹುಡುಕ್ತಾ ಇದ್ದಾವೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಅವರಿದ್ದಾರೆ ಇವರಿದ್ದಾರೆ ಗಾಳಿ ಸುದ್ದಿಗಳು, ಮಂತ್ರಿಗಳಿದ್ದಾರೆ ಗಿಂತ್ರಿಗಳಿದ್ದಾರೆ ಅನ್ನುವಂಥ ಕೂಡ ಬರ್ತಾ ಇದೆ. ಗಾಳಿ ಸುದ್ದಿ ಇರಲಿಕ್ಕಿಲ್ಲ, ಯಾಕಂತೇಳಿದ್ರೆ ಇಂಥವರೆಲ್ಲ ಇದ್ದಾರಲ್ಲ ಈ ಕಳ್ಳರು, ಸಾಧ್ಯವಾದಷ್ಟು ಮಂತ್ರಿಗಳು ಅವರು ಇವ್ರದ್ದು ಪರಿಚಯ ಮಾಡ್ಕೊಂಡಿರ್ತಾರೆ. ನಿಜವಾಗಿ ಅವರಿಗೆ ಸರಿಯಾದ ಪರಿಚಯ ಇರೋದಿಲ್ಲ, ಸುಮ್ಮನೆ ಮೇಲ್ಮಟ್ಟಕ್ಕಾದರೂ ಮಾಡ್ಕೊಂಡಿರ್ತಾರೆ. ಇಲ್ಲಿದ್ರೆ ಏನು ಮಾಡ್ತಾರೆ, ಒಂದು ಕಡೆ ಪೊಲೀಸರು ನನ್ನ ಹಿಡಿತಾರೆ ಅಂತ ತಿಳ್ಕೊಳ್ಳಿ, ನನ್ನ ಹತ್ರ ಏನೂ ಇಲ್ಲದೆ ಇದ್ರೂ ಕೂಡ ಸುಮ್ಮನೆ ಒಬ್ಬ ದೊಡ್ಡ ಮನುಷ್ಯನಿಗೆ ಫೋನ್ ಮಾಡ್ದಂಗೆ ಮಾಡುವಂಥದ್ದು ಇಂಥ ಕೆಲಸವನ್ನು ಕೂಡ ಈ ರಣ್ಯಾರಾವ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಇದೊಂದು ದೊಡ್ಡ ಹಗರಣವಾಗಿದ್ದು ಈ ಹಗರಣದಲ್ಲಿ ರಾಜಕಾರಣಿಗಳು ಕೂಡ ಇದ್ದಾರೆ ಅಂತ ತಿಳಿದು ಬಂದಿದೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಯಾವ ರೀತಿ ಬಿಚ್ಚಿಕೊಳ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಲೋಕಸಭೆಯಲ್ಲಿ ಮುಖ್ಯವಾಗಿ ಚುನಾವಣಾ ಆಯೋಗವು ತಪ್ಪು ರೀತಿಯಲ್ಲಿ ನಡೆದುಕೊಳ್ತಿದೆ ಅನ್ನುವಂಥದ್ರ ಬಗ್ಗೆ ಹಾಗೂ ರಾಜ್ಯಗಳ ಮೇಲೆ ಹಿಂದಿಯನ್ನು ಹೇರುವುದರ ಅತಿ ದೊಡ್ಡ ಗಲಾಟೆ ನಿನ್ನೆ ನಡೆದಿದ್ದು. ಸಂಸತ್ತು ಮುಂದಕ್ಕೆ ಹೋಗುವುದರ ಹೊರತು ಇನ್ನೇನೂ ಆಗಿಲ್ಲ. BJPಯವರು ಚರ್ಚೆಗೆ ಯಾವತ್ತೂ ಸಿದ್ಧರಿಲ್ಲ. ಹಿಂದುಗಡೆಯಿಂದ ಬೇಕಾದಷ್ಟು ಹೇಳ್ತಾರೆ, ಎದುರು ಬಂದು ಚರ್ಚಿಸಿದರೆ ಏನು ಚರ್ಚಿಸೋಲ್ಲ ಅವರು. ಅದು ನಿನ್ನೆ ಕೂಡ ಲೋಕಸಭೆಯಲ್ಲಿ ಸತ್ಯವಾಗಿದೆ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ಸಲಾಂ.